ಹೇಗುಂಟಲ್ಲ ಗಂಜಿ ಊಟ? ಉಂಟು. ಮಳೆ ಬರುವಾಗ ಬಿಸಿ ಗಂಜಿ ಊಟ ಮಾಡಿದ್ರೆ ತುಂಬ ಖುಷಿ ಆಯಿತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವೆಲ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತು ಮಳೆ ಬರುವ ಹಾಗುಂಟು. ಮಳೆ ಬರುವಾಗ ಎಲ್ರಿಗೂ ಕೂಡ ನೆನಪಾಗೋದೇನೋ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕಿಲ್ಲ. ಸೊ ಇವತ್ತು ಈಗ ಮಧ್ಯಾಹ್ನ ಆಗಿದೆ. ಸೊ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಅಂತ ಗಂಜಿ ಊಟ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸ್ಪೆಷಲ್ ಆಗಿರುವಂತಹ ಗಂಜಿ ಊಟ ಹೋಟೆಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಸೊ ಸ್ಪೆಷಲ್ ಅಂತ ಹೇಳಿದರೆ ಗಂಜಿ ಊಟ ಸ್ಪೆಷಲ್ಲೇ ನಮಗೆ, ಅದರಲ್ಲೂ ಕೂಡ ಸ್ಪೆಷಲ್ ಅಂತ ಅಲ್ಲಿಯ ಫುಡ್ಡಲ್ಲಿ ನೋಡ್ಬೋದು. ಸೊ ಬನ್ನಿ ಹಾಗಾದರೆ ಹೋಗೋಣ. ಆಫೀಸಿಂದ ಹೊರಟ್ವಿ ಈಗ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಮಳೆ ಬರಲಿಕ್ಕಾಗಿದೆ. ಈಗ ಬಿಸಿ ಬಿಸಿ ಊಟ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಈ ಮಳೆಗೆ. ಅಲ್ಲಿಗೆ ಸ್ವಲ್ಪ ನಡಿಬೇಕು. ನಮ್ಮ ಆಫೀಸಿಂದ ಒಂದು ಹಾಫ್ ಆನ್ ಅವರ್ ಒಂದು 5 ಮಿನಿಟ್ಸ್ ಹೋಗ್ಲಿಕ್ಕೆ ಉಂಟು. ಊಟ ಮಾಡಲಿಕ್ಕೆ ಬಂದು ಪಾರ್ಕಲ್ಲಿ ಕೂತಿದ್ದೇವೆ. ಕಿಶನ್ ಎಲ್ಲಿಗೆ ಹೋಗ್ತಿದ್ದೇವೆ? ಕಿಶನ್ ಎಲ್ಲಿಗೆ ಹೋಗ್ತಿದ್ದೇವೆ? ಹೇಗುಂಟಲ್ಲ ಗಂಜಿ ಊಟ? ಹೋದ ನಂತರ ಗೊತ್ತಾಗುದಲ್ಲ. ಬೆಚ್ಚ ಬೆಚ್ಚ ಉಂಟು ಗೊತ್ತುಂಟು. ಹೇಗಿರ್ತದೆ? ಚಂದ ಉಂಟಾ? ಇವರು ಡೈಲಿ ಹೋಗುವವರು, ನಾವು ಅಪರೂಪಕ್ಕೆ ಹೋಗುವವರು ಅಲ್ಲಿಗೆ. ನಾನೊಂದ್ಸಲ ಮಾತ್ರ ಹೋಗಿದ್ದೆ. ಈ ಕಿಶನ್ ಎಲ್ಲರನ್ನ ಅಲ್ಲಿಗೆ ಕರ್ಕೊಂಡು ಹೋಗುದಂತಲ್ಲ. ಜೋರು ಮಳೆ ಬರ್ತಾ ಉಂಟು. ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೇವೆ. ಪುತ್ತೂರಿನವರಿಗಾದ್ರೆ ಈ ರೋಡ್ ಗೊತ್ತಿರ್ಬೋದು. ಕೊಂಬೆಟ್ಟು ರೋಡು, ಜೂನಿಯರ್ ಕಾಲೇಜ್ ರೋಡ್ ಅಂತ ಕೂಡ ಹೇಳ್ತಾರೆ. ಹೇಗಿತ್ತು ಊಟ? ಒಳ್ಳೆ ಊಟ ಮಾತ್ರ. ಹೌದಲ್ಲ? ಎಂತೆಲ್ಲ ಇತ್ತು ಅದರಲ್ಲಿ ಗಂಜಿ ಊಟದಲ್ಲಿ? ಅದು ಕೊತ್ತಂಬರಿ ಜೀರಿಗೆ ಚಟ್ನಿ. ಹೌದಾ? ಚಟ್ನಿ ತಿಂದವರಿಗೆ ಚಟ್ನಿ ಯಾವುದು ಅಂತ ಗೊತ್ತಿಲ್ಲ. ಮತ್ತೆ ಬೀಟ್ರೋಟ್ ಪಲ್ಯ, ಹಪ್ಪಳ, ಮತ್ತೆ
ಮತ್ತೊಂದು ಮೆಣಸು ಎಂತದ ಕಬಾಬ್ ಎಲ್ಲ ಇಲ್ಲ ಅಲ್ಲಿ. ಚಂದ ಇತ್ತಲ್ಲ. ಯಾರು ಇಂಟ್ರೊಡ್ಯೂಸ್ ಮಾಡಿದ್ಯಾರ? ಆಫೀಸಿಗೆ ಇಂಟ್ರೊಡ್ಯೂಸ್ ಮಾಡಿದ್ಯಾರ? ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವರು. ನಿಮಗೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು? ನೀವೇ ಹೋದದಾ? ಮತ್ತೆಲ್ಲರನ್ನ ಕರ್ಕೊಂಡು ಹೋದ್ರಿ? ಎಷ್ಟು ರೂಪಾಯಿ ಊಟಕ್ಕೆ? 30 ರುಪೀಸ್. 30 ರುಪೀಸಿಗೆ ಆಗ್ಬೋದಲ್ಲ ಮಣ್ಣಿನ ಪಾತ್ರೆಯಲ್ಲಿ ಊಟ? ನಿಮ್ಗೆ ಹೇಗೆ ಆಗ್ತದೆ ಅಲ್ಲಿ ಊಟ? ಆದ್ರೆ ಡೈಲಿ ಹೋಗ್ಲಿಕ್ಕೆ ನಮ್ಮಲ್ಲಿ ಸೇರ್ಬೇಕಲ್ಲ. ತುಂಬಾ ಜನ ಕೇಳಿದ್ರು ಇಲ್ಲಿ ಹಾ, ಬೇರೆ ಹೋಟೆಲ್ಗೆಲ್ಲ ಹೋದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಅಷ್ಟು ಹೋಗ್ತದೆ. ಸರಿ, ಇದಕ್ಕೆ ಒಂಥರ ನ್ಯಾಚುರಲ್ ಸಂಬಂಧ ಇದಕ್ಕೆಲ್ಲ ಟ್ರೈ ಮಾಡ್ಬೋದು. ಹೇಗಿತ್ತು ಊಟ? ತುಂಬ ಚೆನ್ನಾಗಿತ್ತು. ಒಂಥರ ಮಳೆ ಬರುವಾಗ ಬಿಸಿ ಬಿಸಿ ಗಂಜಿ ಊಟ ಮಾಡಿಕ್ಕೆ ತುಂಬ ಖುಷಿ ಆಯಿತು. ಅದರೊಟ್ಟಿಗೆ ಹಪ್ಪಳ, ಚಟ್ನಿ, ಪಲ್ಯ ಎಲ್ಲ ತುಂಬ ಇಷ್ಟ ಆಯಿತು. ಮತ್ತೆ ಪ್ಲೇಸ್ ತುಂಬ ಚೆಂದ ಉಂಟು. ಅಂದರೆ ಅಲ್ಲಿ ಹೋಗುವಾಗ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಹೋಗುವ ಅಂತ ಅನಿಸ್ತದೆ, ಅಷ್ಟು ಚೆನ್ನಾಗಿ ಡೆಕೋರೇಷನ್. ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿರುವಂಥ ಊಟ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಅಷ್ಟು ಟೇಸ್ಟಿ ಆಗಿತ್ತು. ಆ್ಯಂಡ್ ಮಣ್ಣಿನ ಪಾತ್ರೆಯಲ್ಲಿ ಕೊಡೋದ್ರಿಂದ ಇನ್ನೂ ಸ್ಪೆಷಲ್ ಆಗಿತ್ತು. ಗಂಜಿ ಊಟನೇ ತುಂಬ ಇಷ್ಟ, ಅದರಲ್ಲೂ ಕೂಡ ಮಣ್ಣಿನ ಪಾತ್ರೆಯಲ್ಲಿ ಗಂಜಿ ಊಟ ಸವಿಯೋದು ಅಂತ ಹೇಳಿದರೆ ಇನ್ನೂ ತುಂಬ ಇಷ್ಟ. ಸೊ ತುಂಬ ಚೆನ್ನಾಗಿತ್ತು. ನಾನು ಅನ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ, ಅಂದರೆ ಫಸ್ಟಿಗೆ ಹೋಗಬೇಕಾದ್ರೆ. ಬಟ್ ಈಗ ಸೆಕೆಂಡ್ ಟೈಮ್ ಹೋದಿದ್ರಿಂದ ಗೊತ್ತಿರ್ತಿತ್ತು ಹೇಗಿತ್ತು ಅಂತ. ಸೊ ಒಂದು ಪಲ್ಯ ಮತ್ತು ಒಂದು ಚಟ್ನಿ ಇರುತ್ತೆ, ಹಪ್ಪಳ ಜೊತೆಗೆ ಒಂದು ಮೆಣಸು ಕೊಡ್ತಾರೆ. ಸೊ ಹುಟ್ಟಿ ಗಂಜಿ ಊಟ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೆಕ್ಕಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಹೋಗಬೇಕು ಅಂತ ಇದ್ದರೆ bolwar ಜಂಕ್ಷನ್ ಹತ್ರ ಬರುತ್ತೆ. bolwar ಜಂಕ್ಷನಲ್ಲಿ ನಿಮಗೆ ಕಾಣ್ಬೋದಲ್ಲಿ ಕೇರಳ ಅಂತ ಹೋಟೆಲ್ ಹೆಸರು. ಸೊ ಅಲ್ಲಿ ನಿಮಗೆ ಈ ಗಂಜಿ ಊಟವನ್ನು ಮನೆ ಸವಿದು ಸಣ್ಣ ಹೋಟೆಲ್ ಆದರೂ ಕೂಡ ತುಂಬ ಜನ ಬರ್ತಾರೆ ಮಧ್ಯಾಹ್ನ ಆಗಬೇಕಾದ್ರೆ. ಇವತ್ತು ನಾವು ಸ್ವಲ್ಪ ಹೋಗುವಾಗ ಲೇಟ್ ಆಯಿತು, ಸೊ ಹಾಗಾಗಿ ನೀವು ಜನ ಇರಲಿಲ್ಲ. ಸೊ ತುಂಬ ಟೇಸ್ಟ್ ಆಗಿರುವಂತಹ ಗಂಜಿ ಊಟ. ಸೊ ನೀವು ಕೂಡ ವಿಸಿಟ್ ಮಾಡಿ. ಈ ಕಡೆ ಬರೋದಾದ್ರೆ ನಿಮಗೆ ಕೊಂಬೆಟ್ಟು ಆ ಕಡೆ ರೋಡಿಂದ ಕೂಡ ಬರಲಿಕ್ಕಾಗುತ್ತೆ. bolwar ಜಂಕ್ಷನ್ ಅಂತ ಹೇಳಿದ್ರೆ ನಿಮಗೆ ಅಲ್ಲೇ ಜಂಕ್ಷನಲ್ಲೇ ಇದೆ, ಸರ್ಕಲ್ ಒಂದಿದೆ, ಆ ಸರ್ಕಲ್ ಹತ್ರನೇ ಒಂದು ಹೋಟೆಲ್ ಇರುವಂಥದ್ದು. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ಗಳಿಗಾಗಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಬಾಯ್.